ಗಣರಾಜ್ಯೋತ್ಸವದ ದಿನ ದೆಹಲಿಯಲ್ಲಿ ಟ್ರ್ಯಾಕ್ಟರ್ ಪರೇಡ್ ನಡೆಸ್ತಾ ಇರುವಾಗಲೇ ದೇಶದ ವಿವಿಧ ರಾಜ್ಯಗಳಲ್ಲಿ ಗಣತಂತ್ರ ಪರೇಡ್, ಟ್ರ್ಯಾಕ್ಟರ್ ಪರೇಡ್ ಹೆಸರಿನಲ್ಲಿ ರೈತರ ಬೃಹತ್ ರ್ಯಾಲಿಗಳನ್ನು ಹಮ್ಮಿಕೊಳ್ತಾ ಇದ್ದು, ದಕ್ಷಿಣ ಭಾರತದ ರಾಜ್ಯಗಳಲ್ಲಿ ಸಂಘಟಿಸಲಾಗ್ತಾ ಇರುವ ಹೋರಾಟಕ್ಕೆ ಸಂಯುಕ್ತ ಕಿಸಾನ್ ಮೋರ್ಚಾ ಅಭಿನಂದಿಸಿದೆ. ದಕ್ಷಿಣ ಭಾರತದ ರೈತ ಹೋರಾಟಗಾರರನ್ನ ಉದ್ದೇಶಿಸಿ ವಿಡಿಯೋ ಸಂದೇಶವನ್ನು ಕಳಿಸಿದ್ದು, ನಾಳೆ ನಾವು ದೆಹಲಿಯಲ್ಲಿ ರೈತ ಟ್ರ್ಯಾಕ್ಟರ್ ಪರೇಡ್ ಹಮ್ಮಿಕೊಳ್ತಾ ಇದ್ದೇವೆ. ಕಳೆದ 2 ತಿಂಗಳುಗಳಿಂದ ಕೃಷಿ ಕಾಯ್ದೆಗಳನ್ನು ಹಿಂಪಡೆಯುವಂತೆ ಆಗ್ರಹಿಸಿ ದೆಹಲಿಯ ಸುತ್ತಲೂ 6 ಕೇಂದ್ರಗಳಲ್ಲಿ ಪ್ರತಿಭಟನೆ ನಡೆಸ್ತಾ ಇದ್ದೇವೆ. ಲಕ್ಷಾಂತರ ಜನರು ದೆಹಲಿಯನ್ನು ತಲುಪಿದ್ದಾರೆ. 1.5 ಲಕ್ಷ ಟ್ರ್ಯಾಕ್ಟರ್ಗಳು ದೆಹಲಿಯನ್ನು ತಲುಪಿದೆ, ಇನ್ನೂ ಬರಲಿವೆ ಅಂತ ದರ್ಶನ್ ಪಾಲ್ ಹೇಳಿದರು. ಉತ್ತರ ಭಾರತದಲ್ಲಿ ಅತಿ ಉತ್ಸಾಹದಲ್ಲಿ ಹೋರಾಟದಲ್ಲಿ ಪಾಲ್ಗೊಳ್ತಾ ಇದ್ದು, ದಕ್ಷಿಣ ಭಾರತದಲ್ಲೂ ಹೋರಾಟ ಸಂಘಟಿತವಾಗಿದೆ. ಇದು ನಮ್ಮದಷ್ಟೇ ಅಲ್ಲ, ನಿಮ್ಮ ಹೋರಾಟ ಕೂಡ. ಕೃಷಿ ಕಾಯ್ದೆಗಳನ್ನು ಹಿಂಪಡೆಯುವವರೆಗೆ ಹೋರಾಟವನ್ನು ನಡೆಸೋಣ ಅಂತ ಕರೆ ಕೊಟ್ಟಿದ್ದಾರೆ. Tomorrow we are going to organize a tractor farmers parade in Delhi. Since the last 2 months we are here in Delhi and having dharnas at about 6 points all around Delhi. Millions, lakhs and lakhs of farmers have already reached Delhi, and more than 150,000 tractors have also arrived, and today many tractors will also come to Delhi. So with this we are protesting here for the last 2 months, especially to repeal 3 anti-farmer, anti-agriculture acts promulgated by the central government, and also for the minimum support price and the formula with the formula of C2 plus 50% for all the crops to all the farmers as a legal right.